ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನ ಪುಣಿ ಕಿಚನ್ಗೆ ನಿಕ್ಲೆನ್ ಮಾತಿರಲ್ಲ ಮೂಕೆಡಿ ಎತ್ಕೊಂದಿಲ್ಲ. ಇನಿ ನಮ್ಮ ಕಜ್ಜಾಯ ಮಲ್ಪುಗ ಮಸ್ತ್ ಸುಲಭ ಒಂದು. ಫಸ್ಟ್ ಟೈಮ್ ನಿಗಲು ಕಜ್ಜಾಯ ಮಲ್ತನಲ್ಲ ಖಂಡಿತ ಒಂದು ಸೂಪರ್ ಆದ ಬರ್ಪುಂಡು. ಫಸ್ಟ್ ಟೈಮ್ ನೀವು ಕಜ್ಜಾಯ ಮಾಡೋದಾದರೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಯಾವ ಬ್ರ್ಯಾಂಡ್ ಆದರೂ ಆಗ್ತದೆ ಅಥವಾ ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡ್ರೂ ಆಗ್ತದೆ. ಮುಲ್ಪೆನ್ ಅರಿತ ಹಿಟ್ಟದೆ ತೊಂದೆ 3 ಗ್ಲಾಸ್ ತಾತು ಅರಿತ ಹಿಟ್ಟು ಐಕ್ ಅರ್ಧ ಗ್ಲಾಸ್ ತಾತು ಪೇರ್ದೆ ತೊಂದು ಅವಿನ ಶೋಕಿಂಚ ಮಿಕ್ಸ್ ಮಲ್ಪಡು. 3 ಗ್ಲಾಸ್ನಷ್ಟು ಅಕ್ಕಿ ತಗೊಂಡು ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೇಗೆ ಅದು ಅಕ್ಕಿ ಹಿಟ್ಟು ನೋಡಿ ಹೀಗೆ ನಾವು ಹಿಡಿದಾಗ ಈ ಥರ ಬರಬೇಕು. ನಮ್ಮ ಅರಿತ ಹಿಟ್ಟಿನ ಇಂಚ ಪತ್ತನಗ ಪುಂಡಿಡು ಇಂಚ ಬರೋಡು. ಇದು ನಮ್ಮ ಒಂದೇನು ಗಾಲಿಪುಗ ಒಂಜಿ ಮಲ್ಲ ಅರಿಪೆ ಎತ್ತಂಡ ಆತನ ವೈಟ್ಲ ಒಂಜಿ ಗಾಲಿಪೊಡು ಫಸ್ಟ್ ಗಂಟು ಇಪ್ಪರೆ ಬಲ್ಲೆ. ಇದನ್ನು ನಾವೀಗ ಈ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ಯಾಕಂದರೆ ಇದರಲ್ಲಿ ಗಂಟು ಬರಬಾರ್ದು. ನಾವು ಹಾಲು ಹಾಕಿದ್ರಿಂದ ಅದು ಗಂಟು ಇರ್ತದೆ. ಹೀಗೆ ನಾವು ಜರಡಿ ಹಿಡಿಯೋದ್ರಿಂದ ಅದು ಕ್ಲೀನಾಗಿ ಬರ್ತದೆ. ನಮ್ಮ ಪೇರ್ಪಾಡಿನದ ಹತ್ರ ಗಂಟು ಆದಿಪ್ಪುಂಡು ನಮ್ಮ ಇಂಚ ಗಾಲ್ ತಂಡ ಹಿಟ್ಟು ತುಲೆ ಬಾರಿ ಶೋಕಾದು ನೈಸ್ ಆದಲ ಉಂಡು. ಇದು ನಮ್ಮೊಂದೇನು ಮುಚ್ಚಳ ಮುಚ್ಚಿದೀಕ ಐಕ್ಯಾನು ನನೊಂಜಿ ಬಾಣಲೆಡು ಬೆಲ್ಲದೆ ತೊಂದೆ ಒಂಜರೆ ಗ್ಲಾಸ್ ತಾತು ಬೆಲ್ಲ ಐಕ್ 1 ಗ್ಲಾಸ್ ತಾತು ನೀರು ಪಾಡ್ದು ಒಂದೇನು ಕರಪೊಡು ಫಸ್ಟ್ ದೇಪಣ ಇಟ್ಟು ಕಜಾವು ಪುರ ಇತ್ತುಂಡ ಬೊಕ ಅರಿಪೆರೆಂಡು ಅಂಚ. ನೋಡಿ ಇವಾಗ ನಾನಿಲ್ಲಿ 1.5 ಗ್ಲಾಸ್ದಷ್ಟು ಬೆಲ್ಲ ತಗೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ನೋಡಿ ಹೀಗೆ ಕರಗಿಸ್ಕೋಬೇಕು. ಅದರಲ್ಲಿ ಕಸ ಏನಾದರೂ ಇದ್ದರೆ ನಾವು ಇದನ್ನು ಸೋಸ್ಕೊಳ್ಬೇಕು. ಅದಕ್ಕೋಸ್ಕರ ಇವಾಗ ನಾವಿದು ಆಯಿತು ಕರಗಿ ಇದನ್ನೀಗ ಸೋಸ್ಕೊಳ್ತೇವೆ. ಇಂಚತುಲೆ ಒಂದೇನು ಅರಿಪೋಡು ಅರಿಪ್ಪನಾಗ ಇಟ್ಟು ಕಜೋಪುರ ಎತ್ತಂಡ ಪೋಪುಣು ಬಂದು ನೋಡಿ ಹೀಗೆ. ಇವಾಗ ನಾನು ಅದೇ ಬಾಣಲೆಗೆ ನಾವು ಸೋಸಿ ಇಟ್ಟ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ. ಅವೇ ಬಾಣಲೆಗೆ ನಾನು ಒಂದು ನಮ್ಮ ಅರ್ಧದೀತಿನ ಬೆಲ್ಲದ ನೀರನ್ನು ಪಾಡುಡು ಒಂದೇನಿತ್ತೆ ನಮ್ಮ ಒಂಜಿ ಕೈ ಕಂಟುನಾತು ಪಾಕ ದೆಪ್ಪುಡಾಪುಂಡು ಜಾಸ್ತಿ ಪಾಕ ಬುಡ್ಚಿ ಇದನ್ನಕ್ಕೆ ಒಂಜಿ ಚಮಚದಾತು ಏಲಕ್ಕಿ ಪುಡಿಲ 1/4 ಕಪ್ಪು ಬೊಲ್ದು ಎನ್ಮೇಲೆ ಪಾಡ್ದು ಬೆರವುಗ. ಇವಾಗ ನಾನು ಆ ಬೆಲ್ಲದ ನೀರು ನಮಗೆ ಕೈಗೆ ಅಂಟುವಷ್ಟು ಪಾಕ ತೆಗಿಬೇಕು. ಇಲ್ಲಿ ನಾನು ಅದಕ್ಕೆ ಏಲಕ್ಕಿ ಪುಡಿ ಮತ್ತು 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿದೆ. ನೋಡಿ ಈಗ ಪಾಕ ಸರಿಯಾಗಿ ಬಂದಿದೆ. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನಿಲ್ಲಿ ಸೇರಿಸ್ಕೋಬೇಕು. ಜರಡಿ ಹಿಡಿದ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ನಮ್ಮ ಕೈ ಕಂಟುನಾದ ಪಾಕ ಬತ್ತಿಗುಳ್ಳೆ ನಮ್ಮ ಗಾಲ್ತು ದೀತಿನ ಅರಿತ ಪೊಡಿನ ನೆಕ್ ಪಾಡ್ದು ಶೋಕು ಬೆರ ಹೊಡೆದುಲೆ ಗ್ಯಾಸನ್ನು ಲೋ ಫ್ಲೇಮಿಡು ದಿಯೋಡು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೋಡಿ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು. ಒಂದು 2 ನಿಮಿಷ ನಮ್ಮ ಇಂಚ ಅವಿನ ಮಗ್ತೊಂದಿಪ್ಪೋಡು. ಇತ್ತು ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ಒಂಜಿ ಮುಚ್ಚಳ ಮುಚ್ಚಿದ ಒಂದು ಅರಪ್ಪರೆ ಬುಡ್ಕ. ಇವಾಗ ಗ್ಯಾಸ್ ಬಂದ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೀವು ಇದನ್ನು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬಹುದು. ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ಮಾಡ್ಕೋಬಹುದು. ನೋಡಿ ಈಗ ಇದು ತಣ್ಣಗಾಯಿತು. ಒಂದು ಚಪ್ಪೆ ಹಾಕಿನ ತುಲೆ ಈತ ಗಟ್ಟಿ ಬೈದುಂಡು ನಿಕಲ್ಡ ಟೈಮ್ ಇತ್ತಂಡ ನನ್ನಲ್ಲೊಂಜಿ 2-3 ಗಂಟೆ ದೀಂಡ ಮಸ್ತ್ ಗಟ್ಟಿ ಆಪುಂಡು. ಯಾನ್ ಮೂಲು ಇನ್ಸ್ಟೆಂಟ್ ಆದ ಮಲ್ಪುನ ಎಂಚ ಬಂದು ಪನೊಂದುಲ್ಲೆ ನೆಕ್ 1 ಕಪ್ ದಾತು ಗೋಧಿ ಹಿಟ್ಟು ಬೋರ್ಡ್ ಆಪುಂಡು ಒಂದೇನು ಶೋಕು ನಮ್ಮ ಚಪಾತಿ ಹಿಟ್ಟು ಕಲತಿಲಕ ಕಲಪುಡು. ನಿಮಗೆ ಇನ್ಸ್ಟೆಂಟಾಗಿ ಮಾಡಬೇಕಿದ್ರೆ ಮಾತ್ರ ನೀವು ಈ ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಇದ್ದರೆ ಸಮಯ ಇದ್ದರೆ ನೀವು ಇನ್ನೂ ಒಂದು 2-3 ಗಂಟೆ ಹಾಗೆ ಬಿಟ್ಟರೆ ಇದು ಹಿಟ್ಟು ಕೂಡ ಗಟ್ಟಿಯಾಗಿ ಬರ್ತದೆ. ಕಜ್ಜಾಯ ಮಾಡಲಿಕ್ಕೆ ಸರಿಯಾದ ಹದ ಕೂಡ ಸಿಗ್ತದೆ. ಆ ವಿಡಿಯೋವನ್ನು ಕೂಡ ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೇನೆ. ನಮ್ಮ ಹಿಟ್ಟು ಪಾಡಂದೆಲ್ಲ ವೀಡಿಯೋನವರ ಮಲ್ತೋಚ್ಪವೆ ಹಿಟ್ಟು ತುಲೆ ರೆಡಿ ಆಣಕ್ಕೆ ಒಂತೆ ನೆಯ್ ಪಾಡ್ದು ನಮ್ಮ ಕುಡಾರ ಹಿಟ್ಟನ್ನು ಶೋಕು ಕಲಪುಗ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾವು ಹಿಟ್ಟನ್ನು ಹೀಗೆ ನಾದ್ಕೋಬೇಕು. ಒಂದು ಹಿಟ್ಟು ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಸಿಕ್ಕಿದರೆ ಕಜ್ಜಾಯ ಮಾಡಲಿಕ್ಕೆ ಭಾರಿ ಸುಲಭವಾಗಿ ಬರ್ತದೆ. ನೋಡಿ ಇವಾಗ ಇದು ಹಿಟ್ಟು ರೆಡಿ ಆಯಿತು. ನಾವಿದರಲ್ಲಿ ಒಂದೊಂದೇ ಉಂಡೆಗಳನ್ನು ತಕ್ಕೊಂಡು ನಾವು ಕಜ್ಜಾಯ ತಟ್ಕೋಬೇಕು. ಹಿಟ್ಟು ರೆಡಿ ಆಂಡ್ ಒಂಜಿ ಎಲ್ಲೆಲ್ಲಿಯ ಉಂಡೆ ತೆತ್ತಂದು ನಮ್ಮ ಅವೇನು ಕಜ್ಜಾಯನ ಮಲ್ಪೊಡು. ಇದೇ ಒಂಜಿ ಪೇಪರ್ಡು ಪ್ಲಾಸ್ಟಿಕ್ ಪೇಪರ್ಲ ಹಾಪುಂಡು ಬಟರ್ ಪೇಪರ್ ಹಾಪುಂಡು ಇರೆ ಇತ್ತಲ್ಲ ಹಾಪುಂಡು ಐತ ಮಿತ್ತ ಚೂರು ನೆಯ್ ಪಾಡ್ದು ನಮ್ಮ ಒಂಜಿ ಎಲ್ಲೆಲ್ಲಿಯ ಉಂಡೆ ತೆತ್ತೊಂದು ಕಜ್ಜಾಯನ ತಟ್ಟಿಗ. ಇವಾಗ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟಿನ
ಪ್ಲಾಸ್ಟಿಕನ್ನೇ ತಗೊಂಡಿದ್ದೇನೆ ಕಟ್ ಮಾಡಿಕೊಂಡು. ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಹೀಗೆ ನಾವು ಕಜ್ಜಾಯ ತಟ್ಕೋಬೇಕು. ನೀವು ಬೇಕಾದ್ರೆ ಬಾಳೆ ಎಳೆಯನ್ನು ಕೂಡ ಬಾಡಿಸಿ ಯೂಸ್ ಮಾಡ್ಕೋಬಹುದು. ಬಟರ್ ಪೇಪರ್ ಕೂಡ ಇಲ್ಲಿ ಬಳಸ್ಕೋಬಹುದು. ನೋಡಿ ಇಷ್ಟು ದಪ್ಪವಾಗಿ ನಾವು ಕಜ್ಜಾಯವನ್ನು ತಟ್ಕೋಬೇಕು. ತುಂಬ ತೆಳುವಾಗಿ ತಟ್ಕೋಬಾರ್ದು. ಈತ ದಪ್ಪದಲ್ಲೇ ನಮ್ಮ ಕಜ್ಜಾಯನು ತಟ್ಟೋಡು. ತುಂಬ ತೆಳುವಾದ ಕಜ್ಜಾಯನ ತಟ್ಟರೆ ಬಲ್ಲಿ ಇಂಚನೆ ನಮ್ಮ ತಟ್ಟದು ರೆಡಿ ಮಾಡ್ತದ್ದು ದೀದು ಬೊಕ್ಕ ಬೆಚ್ಚ ಎಣ್ಣೆಗೆ ಪಾಡುಡು. ಹೀಗೆ ನಾವೆಲ್ಲ ಕಜ್ಜಾಯಗಳನ್ನು ರೆಡಿ ಮಾಡಿ ಆಮೇಲೆ ಕಾಯಿಸ್ಕೋಬೇಕು. ಈಗ ಕ್ರಿಸ್ಮಸ್ ಬರ್ತಾ ಉಂಟು. ಆ ಹಬ್ಬದಲ್ಲಿ ಕೂಡ ನಾವು ಈ ಥರ ಮಾಡ್ಕೋಬಹುದು ತುಂಬ ಸುಲಭವಾಗಿ. ಕ್ರಿಸ್ಮಸ್ ಪರ್ಬ ಬರೋದುಂಡು ಇಂಚ ನಮ್ಮ ಸುಲಭವಾದ ಬೇಗ ಆಪಿನ ಕಜ್ಜಾಯನ ರೆಡಿ ಮಲ್ತೊನೊಲಿ. ಇಂಚನೆ ನನಜು ನಿಕ್ಲಿ ಕಜ್ಜಾಯ ತಟ್ಟದು ತೋಜ್ಪಾಯ. ಹೀಗೆ ನೋಡಿ ಇನ್ನೊಂದು ಕಜ್ಜಾಯವನ್ನು ತಟ್ಟಿ ನಿಮಗೆ ತೋರಿಸಿದೆ. ಇವಾಗ ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಇಡುವ. ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸಿದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಇದು ತುಂಬ ರುಚಿಯಾಗ್ತದೆ. ನೀವು ಬೇಕಾದರೆ ಯಾವುದೇ ಅಡುಗೆ ಎಣ್ಣೆಯನ್ನು ಬಳಸ್ಕೋಬಹುದು. ಇವಾಗ ಎಣ್ಣೆ ಬಿಸಿಯಾಗಿದ್ದ ನೋಡಲಿಕ್ಕೆ ಒಂದು ಸಣ್ಣ ಪೀಸನ್ನು ಇಲ್ಲಿ ಹಾಕಿದೆ. ಯಾನ್ ಮುಲ್ಪ ತಾರದೆಣ್ಣೆ ಪಾಡಿಯ ನಿಕ್ಲು ಓವು ಎಣ್ಣೆ ಬಿಡಂಡಲ ಪಾಡೋಳಿ. ಎಣ್ಣೆ ತಾರದೆಣ್ಣೆ ಅಂಡ ಮಸ್ತ್ ರುಚಿ ಹಾಪುಂಡು. ಇಂಚ ನಮ್ಮ ತಟ್ಟದೀತಿನ ಕಜ್ಜಾಯನ ಒಂಜೊಂಜೆ ಆದ ನೆಕ್ಕ ಬುಡ್ಕ ಜಾಗ್ರತೆಡು. ಲೋ ಫ್ಲೇಮ್ಡ್ ಹತ್ತು ಮೀಡಿಯಂ ಫ್ಲೇಮ್ಡ್ ಒಂದೇನು ಕಾಯಿಪೊಡ ಹಾಪುಂಡು. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ನೋಡಿ ಮೆಲ್ಲ ಮೆಲ್ಲನೆ ನಾವು ಕಜ್ಜಾಯವನ್ನು ಒಂದೊಂದೇ ಹಾಕಿ ಹೀಗೆ ಕಾಯಿಸ್ಕೋಬೇಕು. ಎರಡೂ ಬದಿ ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕು. ನಾನು ಇಲ್ಲಿ ಕಪ್ಪು ಬೆಲ್ಲ ಬಳಸಿದ ಕಾರಣ ಕಲರ್ ಸ್ವಲ್ಪ ಕಪ್ಪಾಗಿ ಬರ್ತದೆ. ನೀವು ಕೆಂಪು ಬೆಲ್ಲ ಅಥವಾ ಹಳದಿ ಬೆಲ್ಲವನ್ನು ಕೂಡ ಬಳಸ್ಕೋಬಹುದು. ಆ ಕಲರಲ್ಲಿ ನೀವು ಬೆಲ್ಲ ಯಾವುದು ಬಳಸ್ತೀರಾ ಅದರ ಮೇಲೆ ಕಲರ್ ಡಿಪೆಂಡ್ ಆಗಿರ್ತದೆ. ಯಾನು ಮುಲ್ಪ ಕಪ್ಪು ಬೆಲ್ಲ ಪಾಡ್ನೇದ ಹತ್ರ ಕಲರ್ ಚೂರು ಕಪ್ಪಾದ ಬರ್ಪುಂಡು. ನಿಕ್ಕಲು ಕೆಂಪು ಬೆಲ್ಲ ಅಥವಾ ಮಂಜಲ್ದ ಬೆಲ್ಲನ ಪಾಡೋಲಿ. ನಿಕ್ಕಲು ಓವು ಬೆಲ್ಲ ಪಾಡುವರ ಐತ ಮಿತ್ತು ಕಲರ್ ಚೇಂಜ್ ಆಪುಂಡು. ಇಂಚನೆ ನಮ್ಮ ಶೋಕು ರಡ್ಡು ಬದಿಲ ಶೋಕು ಕಾಯ್ಪುಡು. ಎರಡು ಬದಿ ಹೀಗೆ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇನ್ನೊಂದು ಸಲ ಕೂಡ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ನಿಕ್ಲೆಗ್ ಎನ್ನ ವೀಡಿಯೋಸ್ ಇಷ್ಟ ಆವೊಂದುಂಡ ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಚಿ ಅಂಚನೆ ಶೇರ್ ಮಲ್ತದು ಸಪೋರ್ಟ್ ಮಲ್ಪಲೆ. ಅಂಚನೆ ನನ್ನ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ತು ಐತ ಬರೀಟಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಇಂಚನೆ ಒರಿದಿನ ಕಜ್ಜಾಯೆಲ್ಲ ನಮ್ಮ ಕಾಯ್ತದು ತುಲೆ ಐತಿತ್ತಿನ ಎಣ್ಣೆದ ಪಸನು ಇಂಚ ನಮ್ಮ ನನ್ನೊಂಜಿ ಚೌಂಟುಡು ಒತ್ತುದು ದೆಪ್ಪೊಡು. ಹೀಗೆ ನಾವು ಎಣ್ಣೆಯನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ನಾವು ತೆಕ್ಕೋಬೇಕು. ಕಜ್ಜಾಯ ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಬೇಗ ಆಗುವ ಕಜ್ಜಾಯ ರೆಡಿ ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶೋಕಾದ ಬೈದಂಡು ಈ ಕಜ್ಜಾಯ ನೀವು ಫಸ್ಟ್ ಟೈಮ್ ಮಲ್ಪುಂಡಲ್ಲ ಖಂಡಿತ ಫೇಲ್ ಆಪುಜಿ. ಖಂಡಿತ ಟ್ರೈ ಮಲ್ಪಲೆ. ಫಸ್ಟ್ ಟೈಮ್ ಮಾಡೋದಾದರೂ ಫೇಲ್ ಆಗೋದಿಲ್ಲ. ಖಂಡಿತ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದ.